ಕೊಂಡೇವೂರು ಮಠದಲ್ಲಿ ಕರ್ಕಟಕ ಮಾಸದ ಔಷಧಿ ಗಂಜಿ ಕಾರ್ಯಕ್ರಮ. പാരമ്പരിക വൈദ്യರಿಗೆ ആയുശ്രീ ഗൗരവ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಉಪ್ಪಳ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠದ ಆಶ್ರಯದಲ್ಲಿ ಕೇರಳದ ಶ್ರೀ ನಿತ್ಯಾನಂದ ಆಯುರ್ವೇದ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಕೇರಳದ ಪ್ರಸಿದ್ಧಿ ನಾಟಿ ವೈದ್ಯರುಗಳಿಂದ ಕರ್ಕಟಕ ಮಾಸದ ಔಷಧಿ ಗಂಜಿ ಮತ್ತು ಆಯುಶ್ರೀ ಪ್ರಶಸ್ತಿ 2026 ಕಾರ್ಯಕ್ರಮವನ್ನು ನಿನ್ನೆ ಭಾನುವಾರ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವೂರು ಮಠದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಔಷಧೀಯ ಗಂಜಿಯ ಮಹತ್ವ, ತಿನ್ನಬಹುದಾದ ಕಾಡು ಸಸ್ಯಗಳು ಹಾಗೂ ಪಾರಂಪರಿಕ ಆಹಾರ ಪದ್ಧತಿಗಳ ಕುರಿತು ತಜ್ಞರಿಂದ ಮಾಹಿತಿ ನೀಡಲಾಯಿತು. ಕಣ್ಣೂರಿನ ಶ್ರೀ ಪವಿತ್ರನ್ ಗುರುಕಲ್ ಅವರು ಔಷಧೀಯ ಗಂಜಿಯ ಮಹತ್ವದ ಕುರಿತು ಮಲಯಾಳಂನಲ್ಲಿ ಉಪನ್ಯಾಸ ನೀಡಿದರು. ಜೈವ ವೈವಿಧ್ಯ ಸಂಶೋಧಕ ವಿ.ಸಿ. ಬಾಲಕೃಷ್ಣನ್ ಅವರು ತಿನ್ನಬಹುದಾದ ಕಾಡು ಸಸ್ಯಗಳ ಕುರಿತು ಮಾಹಿತಿ ಹಂಚಿಕೊಂಡರು. ತಲಪಾಡಿಯ ಶಾರದಾ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಧ್ಯಾಪಕ ಡಾಕ್ಟರ್ ಅನೂಪ್ ಅವರು ಕನ್ನಡದಲ್ಲಿ ಔಷಧೀಯ ಗಂಜಿಯ ಆರೋಗ್ಯ ಮಹತ್ವವನ್ನು ವಿವರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೊಂಡೇವೂರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಿದರು. ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಂ.ವಿ. ಪುರಾಣಿಕ್ ಅಧ್ಯಕ್ಷತೆ ವಹಿಸಿದ್ದರು. ಸನ್ಸನ್ ಹರ್ಬಲ್ಸ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಸೂರ್ಯ ಟ್ರಸ್ಟ್ ಪಯ್ಯನ್ನೂರ್ನ ಅಧ್ಯಕ್ಷ ಶಿವಪ್ರಸಾದ್ ಎಸ್ ಶಣೈ, ಶ್ರೀ ನಿತ್ಯಾನಂದ ಆಯುರ್ವೇದ ಸಂರಕ್ಷಣಾ ಸಮಿತಿಯ ಕೇರಳ ಅಧ್ಯಕ್ಷ ಜಯದೇವನ್ ಕಣ್ಣೂರು ಸೇರಿದಂತೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಆಯುಶ್ರೀ 2026 ಪ್ರಶಸ್ತಿಯನ್ನ ಪ್ರಸಿದ್ಧ ಪಾರಂಪರಿಕ ವೈದ್ಯ ಶರೀಫ್ ಫರಾಲ್ ಅವರಿಗೆ ಪ್ರದಾನ ಮಾಡಿ ಗೌರವಿಸಲಾಯಿತು. ಪಾರಂಪರಿಕ ವೈದ್ಯ ಪದ್ಧತಿ, ಔಷಧೀಯ ಸಸ್ಯಗಳು ಹಾಗೂ ಆರೋಗ್ಯಕರ ಆಹಾರ ಪದ್ಧತಿಗಳ ಮಹತ್ವವನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಗಮನ ಸೆಳೆಯಿತು.